ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯರ ಪೌರೋಹಿತ್ಯದಲ್ಲಿ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಶ್ರೀ ಲಲಿತಾ ಪಂಚಮಿ ಮಹೋತ್ಸವ ಹಾಗೂ ಶ್ರೀ ಚಂಡಿಕಾ ಯಾಗ ನಡೆಯಿತು. ಈ ಸಂದರ್ಭ ಆಶೀರ್ವಚನ ನೀಡಿದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಬದುಕಿಗೆ ಧರ್ಮ ಶ್ರದ್ಧೆಯ ಪಾಸಿಟಿವ್ ಬೇಕು. ಉತ್ತಮ ವಿಚಾರಗಳು ವೈರಲ್ ಆದರೆ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ. ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ಅಗತ್ಯ. ಉತ್ತಮ ಕೆಲಸಕ್ಕೆ ತಮ್ಮನ್ನ ತೊಡಗಿಸುವ ಮನಸ್ಸು ನಮ್ಮಲ್ಲಿರಬೇಕು ಎಂದು ಹೇಳಿದರು. ಈ ಸಂಸಾರದ ಮೂಲದಾದ ಐದು ಬೀಜ ಹೋಲಿಕೆಯನ್ನು ಕಾಮನೆಯಿಂದ ಐದು ಸಂಸಾರದ ಉತ್ಪತ್ತಿ ಈ ಕಾಮ ಬೊಕ್ಕ ಇದರವರೆಗಿನ ಅರ್ಥ ಐದು ಸುರುಟುಗಳ ಧರ್ಮ ಕಡೆಗಿನ ಮೋಕ್ಷ ಹೊರ ಸುತ್ತುಗಳಿಗೆ ಒಂದು ತೋಡು ನಾಡ ಧರ್ಮಶ್ರದ್ಧೆ ಏತಿ ಓಡು ಅಂತ ಅವನನ್ನು ಕೊಡ್ಬಾರ್ದು. ಆ ಧರ್ಮಶ್ರದ್ಧೆ ಓಡು ಉಂಡ ಅಲ್ಪ ನಿಮ್ಮಂತ ಪರಿಹಾರ ಉಂಟು. ಇಂಚಿನ ಉದ್ದೇಶದಿಂದ ಇಂಚಿನ ಯಜ್ಞದ ಸಂಪನ್ನತೆ ಮತ್ತು ಅವಳು ನಾನು ತಿನ್ನೋಡು ಮಾತೆಲ್ಲ ಬೋರ್ಡು ಈ ಅನ್ನದಾನ ಇವರು ದಾನ ಮಾಡ್ಕೊಳ್ಳೋದಕ್ಕೆ ನಮಗೆ ಹಲವಾರು ವರ್ಷದ ಅನ್ನದಾನದ ಸೇವೆ ಮಾಡ್ಕೊಂಡು ಬರ್ತಾರೆ. ಈ ಕಾಮೆಂಟ್ ದೇವತೆಗೆ ನೆನ್ಕೊಂಡು ಜವಾಬ್ದಾರಿಗೆ ತಂದು ಹೋಗೋ ಕಾರಣ ಇದನ್ನು ಒಳ್ಳೆಯದಿನ ಬಗ್ಗೆ ಐದು ಮತ್ತೊಂದು ಬರೀ ನೆನಪು ಐದು ಬಾಂಬೆಗೆ ಪ್ರತಿ ವರ್ಷ ಸಾಧ್ವಿ ಶ್ರೀ ಮಾತಾನಂದಮಯ್ಯವರು ಆಶೀರ್ವಚನ ನೀಡಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಮೂರ್ತಿಗಳು ಜಗನ್ಮಾತೆಯನ್ನ ನಿಸ್ವಾರ್ಥತೆಯಿಂದ ಆರಾಧನೆ ಮಾಡಿದ್ರೆ ಸಮೃದ್ಧಿ, ಶಕ್ತಿ, ಮುಕ್ತಿ ಪ್ರಾಪ್ತಿಯಾಗ್ತದೆ ಎಂದು ಹೇಳಿದ್ರು. ನಮ್ಮ ಲಲಿತಾ ಸಹಸ್ರನಾಮ ತೋಂಡ ಐದು ವಿಚಾರ ಐದು ನನಗೆ ತೋರಿಸಿದತ್ತು ಅಪ್ಪನ ಹಲವಾರು ನಾಮಗಳು ನಮ್ಮ ತಂದೆ ಸಾಧ್ಯ ಒಂಜಿ ಕಟ್ಟು ಬಂದ್ಕೊಂಡು ಭಾಗ್ಯಾಬ್ದಿ ಚಂದ್ರಿಕಾ ಪಂಡ ಭಾಗ್ಯಾನ್ ಪಂಪನ ಸಮುದ್ರಡು ಪುಣ್ಯಮೆ ದಾನಿ ಏರಿಳಿತು ನಮ್ಮ ಮಾತದು ಬನ ಗೊತ್ತುಂಡು ಪುಣ್ಯಮ ಸೆಗೇರಿಳಿತಾಪುರು ಪಂಪೇರು ನಂಗಲ ಗೊತ್ತುಂಡು ಆಂಡ ನಮ್ಮ ಈ ದೇಹೊಡ್ಲ ನಮ್ಮ ಜೀವಿತೊಡ್ಲ ಏರಿಳಿತ ಬರ್ಪುಂಡು. ಆ ಏರಿಳಿತನು ಸಮತೋಲನ ಮಲ್ಪುನಾಲು ಆ ದೇವಿ ಆಂಡ ಆ ಸಮತೋಲನ ಮಲ್ಪುಡು ನಾಡ ಆಲ ಆರಾಧನೆ ಮಲ್ಪುಡು ಅವು ಆರಾಧನೆ ಪಡ ಕೇವಲ ಆಡಂಬರವು ಗೌಜಿಗದ್ದಲು ಗಾಯಬಲ್ಲ ಅವು ನಿಸ್ವಾರ್ಥಗಳು ಮನಪೂರ್ವಕವಾದ ಶ್ರದ್ಧಾ ಭಕ್ತಿದ ನಮ್ಮ ಆರಾಧನೆ ಬರ್ತದ ಮಾಡ ಆನಂತ ಅನುಗ್ರಹ ಮಾಡ್ಕೊಳ್ಳಲು ಅದರೊಂದಿಗೆ ನಮ್ಮ ಅಧರ್ಮಗಳು ಅನ್ಯಾಯ ನಿಗ್ರಹ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ 22 ಕೋವಿಡ್ ವಾರಿಯರ್ಸ್ಗಳನ್ನು ವೇದಿಕೆಯಲ್ಲಿ ಸ್ವಾಮೀಜಿಯವರು ಗೌರವಿಸಿದ್ರು. ಗೌರವಾನ್ವಿತರ ಪರವಾಗಿ ಮಂಜುಳಾ ಅವರು ಮಾತನಾಡಿದ್ರು. ದತ್ತಪ್ರಕಾಶ ನಡೆದು ಬಂದ ಹಾದಿಯ ಕುರಿತಾಗಿ ಸಂತೋಷ್ ಭಂಡಾರಿ ಮಾಹಿತಿಯನ್ನ ನೀಡಿದ್ರು. ಬೆಳಿಗ್ಗೆ ಸ್ವಯಂಭೂ ನಾಗರಾಜ ಸನ್ನಿಧಿಯಲ್ಲಿ ನಾಗತಂಬಿಲ ನಡೆದ ಬಳಿಕ ಶ್ರೀ ಚಂಡಿಕಾ ಯಾಗ ಆರಂಭಗೊಂಡಿತ್ತು. ಮಧ್ಯಾಹ್ನ ಯಾಗದ ಪೂರ್ಣಾಹುತಿ, ಶ್ರೀ ವಜ್ರಮಾತೆಗೆ ಕಲ್ಪೋಕ್ತ ಪೂಜೆ, ಮಹಾಪೂಜೆ ನಡೆದು ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಸಾಮೂಹಿಕ ಸ್ವಯಂವರ, ಪಾರ್ವತಿ ಪೂಜೆ, ಅಷ್ಟವಧಾನ ಸೇವೆ, ರಾತ್ರಿ ರಂಗಪೂಜೆ ಹಾಗೂ ಭದ್ರಕಾಳಿಗೆ ವಿಶೇಷ ಪೂಜೆ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಂಗಳೂರು ಅರ್ಪಿಸುವ ಶ್ರೀರಾಮದರ್ಶನ ಯಕ್ಷಗಾನ ತಾಳಮದ್ದಳೆ ನಡೆಯಿತು. ಕಾರ್ಯಕ್ರಮದಲ್ಲಿ ವಾಮಯ್ಯ ಶೆಟ್ಟಿ ಜಂಬೂರು ಅವರ ಪತ್ನಿ ರೇವತಿ ವಾಮಯ್ಯ ಶೆಟ್ಟಿ, ದಾಮೋದರ್ ಶೆಟ್ಟಿ ಮುಂಬೈ, ಡಾಕ್ಟರ್ ಅದೀಪ್ ಶೆಟ್ಟಿ, ಕನ್ಯಾನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ಫಿಯೋಲಿನ್ ಡಿಸೋಸಾ, ಬೆಂಗಳೂರು ಎಸ್ಸಿಲೂರ್ ವಿಷನ್ ಫೌಂಡೇಶನ್ನ ಧರ್ಮಪ್ರಸಾದ್ ರೈ, ಒಡಿಯೂರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ರೈ, ಡಾಕ್ಟರ್ ವಿಕ್ರಮ್ ಪ್ರಭು, ಯಶವಂತ್ ವಿಟ್ಲ, ಮಾಂತೇಶ್ ಭಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.